ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಇವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಪ್ರತಿನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ವಿವಿಧ ರೀತಿಯ ಖಾದ್ಯಗಳನ್ನು ಹೇಳಿಕೊಡ್ತಾ ಇರ್ತೇವೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರುತಿಯವರು ನಮ್ಮೊಂದಿಗಿದ್ದಾರೆ. ಅವರು ಯಾವ ರೀತಿಯ ವಿಶೇಷವಾದ ಅಡುಗೆನ ನಮಗೆ ಹೇಳಿಕೊಡ್ತಾರೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಶ್ರುತಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರುತಿಯವರೇ, ನೀವು ಏನು ಮಾಡ್ಕೊಂಡಿದ್ದೀರಿ? ಮನೆಯಲ್ಲಿ ಇದ್ದೇನೆ, ಹೌಸ್ ವೈಫ್. ಓಕೆ, ಇಟ್ಸ್ ಅ ಗ್ರೇಟ್ ಜಾಬ್ ಆ್ಯಕ್ಚುಲಿ. ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ಮನೆಯಲ್ಲೇ ಮನೆಯನ್ನು ಸಂಭಾಳಿಸುವಂಥದ್ದು ಅಂತ ಹೇಳುವಂಥದ್ದು. ಸೊ ಇವತ್ತೀಗ ನಮಗೆ ಏನನ್ನು ಹೇಳ್ಕೊಡ್ಲಿಕ್ಕೆ? ಹೆಸರುಬೇಳೆ ಕೋಸಂಬರಿ ಮಾಡ್ತಾ ಇದ್ದೇನೆ. ಓಕೆ, ಹೆಸರುಬೇಳೆ ಕೋಸಂಬರಿ. ಓಕೆ, ಸರಿ, ನಮ್ಮ ಅಡುಗೆ ಮನೆಗೆ ಹೋಗೋಣ ಬನ್ನಿ. ಮೇಡಮ್, ಈಗ ಕೋಸಂಬರಿ ಮಾಡ್ತಾನೆ ಹೇಳಿದ್ರಿ. ಸೊ ಯಾವ ರೀತಿ ಕೋಸಂಬರಿ ಮಾಡ್ತೀರಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀರಾ? ಮೊದಲಿಗೆ ಹೆಸರುಬೇಳೆ ಇದನ್ನು ನಾನು ಬೌಲಿಗೆ ಹಾಕ್ತೀನಿ. ಸರಿ, ನೀವು ಅದನ್ನು ನೆನೆಸಿ ಇಟ್ಟಿದ್ದೇನೆ 1 ಅವರ್. ಹಾಂ ಹಾಂ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಕ್ಯಾರೆಟ್ ತುರಿ ಮಾಡಿ ಇಟ್ಟಿದ್ದೇನೆ. ಕ್ಯಾರೆಟ್ ಹಾಕ್ತೇನೆ. ನಂತರ ಮುಳ್ಳು ಸೌತೆ, ಕುಕ್ಕುಂಬರ್. ಓಕೆ, ಅದನ್ನು ಸಣ್ಣಕ್ಕೆ ಚೆನ್ನಾಗಿ ಹಚ್ಕೊಂಡು ತಂದಿದ್ದೀರಾ? ಸಣ್ಣಕ್ಕೆ ಹಚ್ಚಿಕೊಂಡೆ ತಂದಿದ್ದೇನೆ. ತೆಂಗಿನ ತುರಿ ಸ್ವಲ್ಪ. ಹಾಂ, ಓಕೆ. ಸೊ ಎಲ್ಲ ವಿಟಮಿನ್ಸ್ಗಳನ್ನ ಮಿಕ್ಸ್ ಮಾಡ್ತಾ ಇದ್ದೀರಾ? ಮುಳ್ಳು ಇದು ಕಕ್ಕುಂಬರ್ಸ್ ಆಗಿ ದೇಹಕ್ಕೆ ಸಹ ಸಂಪು ಸ್ವಲ್ಪ. ಹಾಂ, ಇದೆಯಲ್ಲ, ಹೌದು. ಕೊತ್ತಂಬರಿ ಸೊಪ್ಪು. ಸರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಓಕೆ, ಸ್ವಲ್ಪ. ನಂತರ ಪೆಪ್ಪರ್ ಪೌಡರ್ ಬೇಕು. ಸೊ ನಮ್ಮ ಅರುಣಾ ಅವರ ಪೆಪ್ಪರ್ ಪೌಡ್ರ್ ಸ್ವಲ್ಪ ಸಾಕು. ಸಾಕು. ನಂತರ ನಾನು ಲೆಮನ್ ಜ್ಯೂಸ್ ಸ್ವಲ್ಪ ಹುಳಿಗೆ ಒಂದು ಸೋರ್ ಟೇಸ್ಟಿಗೋಸ್ಕರ. ಟೇಸ್ಟ್. ಓಕೆ. ಸೊ ಹುಳಿ, ಉಪ್ಪು, ಖಾರ, ಕರಿಮೆಣಸು ಆ್ಯಕ್ಚುಲಿ ತುಂಬ ಹೆಲ್ತಿಗೆ ಒಳ್ಳೆಯದು ಅಲ್ವಾ? ಇದನ್ನು ನಾನು ಮಿಕ್ಸ್ ಮಾಡ್ತೇನೆ. ಹಾಂ. ಸೊ ಇವಾಗ ವಿಟಮಿನ್ ಎ, ವಿಟಮಿನ್ ಸಿ, ಪ್ರೋಟೀನ್ ಉಂಟು. ಹೌದು, ಎಲ್ಲ ಮಿಕ್ಸಪ್ ಆಗ್ತಾ ಇದೆ. ಮಿಕ್ಸ್ ಮಾಡಿ ಒಂದು ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಓಕೆ. ಸ್ವಲ್ಪ ಆಯಿಲ್. ಎಸ್, ನಮ್ಮ ಸ್ಪಾನ್ಸರ್ ಸನ್ ಪ್ರೀಮಿಯಂ ಆಯಿಲನ್ನು ಹಾಕ್ತಾ ಇದ್ದೇನೆ ನಾನು. ಎಷ್ಟು ಬೇಕು ನೋಡಿ. ನೋಡ್ತೇನೆ. ಸಾಕು. ಸೊ ಅದಕ್ಕೆ ಇವಾಗ ಹೌದು ಬಿಸಿಯಾದ ತಕ್ಷಣ ಇದು ನಾನು ಸ್ವಲ್ಪ ಸಾಸಿವೆ ಹಾಕ್ತೇನೆ. ಓಕೆ. ಸಾಸಿವೆ ಒಗ್ಗರಣೆ ಮಾತ್ರ ಸಾಕಾಗುತ್ತೆ ಇದು? ಸಾಸಿವೆ ಮತ್ತೆ ಕರಿಬೇವು ಯೂಶುವಲಿ ರುಚಿಗೆ ಒಂದು 2 ಮೆಣಸು.
ಸಾಕಿದ್ದು. ಹೌದು. ಆಫ್ ಮಾಡಿ ನಂತರ ಇದಕ್ಕೆ ಹಾಕುವ. ಈ ಬೇಸಿಗೆ ಕಾಲದಲ್ಲಿ ಇದು ಹೆಸರು ಬೇಳೆ ಎಲ್ಲ ಸಂಪು, ದೇಹಕ್ಕೂ ಸಂಪು, ಈ ಮುಳ್ಳು ಸೌತೆ ಎಲ್ಲ. ಹೌದು, ವಾಟರ್ ಕಂಟೆಂಟ್ ಜಾಸ್ತಿ ಇರ್ತದೆ ಹೌದು, ಅದರಲ್ಲಿ, ಅದೇ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಒಳ್ಳೆಯದು. ಹೌದು, ಇವನ್ ಈಸಿಯಾಗಿ ಮಾಡ್ಬೋದು. ಎಷ್ಟು ಸ್ವಲ್ಪ ಸಮಯದಲ್ಲಿ ಮಾಡಿದ್ರಿ. ನಾನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಓಕೆ, ಇದನ್ನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಬೋದು. ಸರಿ, ಇದನ್ನ ಇನ್ನೂ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕಾಗತ್ತಲ್ಲ, ಅಂದ್ರೆ ಇಷ್ಟೇ ಅಲ್ಲದೆ ಬೇರೆ ಏನಾದರೂ? ಇಲ್ಲ, ಹೀಗೆ ಮಾಡೋದು. ಅಂದ್ರೆ ಈಗ ಹೆಸರು ಬೇಳೆ ತಗೊಂಡು ಮಾಡಿದ್ರಿ, ಸೊ ಅದೇ ರೀತಿ ಏನಾದರೂ ಬೇರೆ ಮಾಡ್ಬೋದು. ಹಾಂ, ಈ ನೀರುಳ್ಳಿ ಅದೆಲ್ಲ ಹಾಕಿ ನೀರುಳ್ಳಿ ಹಾಕಿ ಮಾಡಿ ಅದು ಸಹ ಮಾಡ್ತಾರೆ. ಬೀಟ್ರೂಟು, ಓಕೆ, ಅದೆಲ್ಲ. ಸೊ ಹಸಿಯೂ ಇರುತ್ತದೆ, ಇವನ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹೌದು. ಹೆಲ್ದಿ ಆ್ಯಂಡ್ ಟೇಸ್ಟ್ ಹೆಸರುಬೇಳೆ ಕೋಸಂಬರಿ ರೆಡಿಯಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಟೇಸ್ಟಿ ಆ್ಯಂಡ್ ಹೆಲ್ದಿ ಆದಂತಹ ಕೋಸಂಬರಿ ರೆಡಿಯಾಗಿದೆ. ನಮ್ಮ ಶ್ರುತಿ ಮೇಡಮ್ ಅವರು 5 ನಿಮಿಷದಲ್ಲಿ ಪಟಾಪಟ್ಟಾಗಿ ಹೆಲ್ದಿ ಫುಡ್ಡನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ವೀಕ್ಷಿಸೋಣ, ಬನ್ನಿ ವೀಕ್ಷಕರೇ. ಕೋಸಂಬರಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ನೆನೆಸಿದ ಹೆಸರು ಬೇಳೆಗೆ ಕ್ಯಾರೆಟ್ ತುರಿ, ಸೌತೆಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಅನುಸಾರವಾಗಿ ಉಪ್ಪು, ಅರುಣ ಕರಿಮೆಣಸಿನ ಪುಡಿ, ನಿಂಬೆ ರಸ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ತಂಪಾದ ಕೋಸಂಬರಿ ತಯಾರು. ಹೆಲ್ದಿ ಆದಂತಹ ಕೋಸಂಬರಿಯನ್ನು ಹೇಗೆ ಮಾಡೋದು ಅಂತ ನಾವು ನೋಡಿದ್ವಿ. ಇವಾಗ ಇನ್ನೊಂದು ರೆಸಿಪಿ ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ, ಒಂದು ಪುಟ್ಟ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್, ಇವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತಿನಾ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ಹಾಗೂ ನರನ್ಸ್, ಆರ್ ಡೈಲಿ ಬ್ರೆಡ್ ಆ್ಯಂಡ್ ಆರ್ ಡೈಲಿ ಫುಡ್. ಸೊ ಇವಾಗ ಒಂದು ರೆಸಿಪಿಯನ್ನು ಕಲ್ತ್ಕೊಂಡ್ವಿ. ಇವಾಗ ಇನ್ನೇನು ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕೋಸಂಬರಿಯನ್ನು ಹೇಳ್ಕೊಟ್ರಿ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಇವಾಗ ಯಾವ ಥರದ ಫುಡ್ಡನ್ನು ನಮಗೆ ಹೇಳ್ಕೊಡ್ಲಿಕ್ಕಿದ್ದೀರಿ ಮ್ಯಾಮ್? ಅದು ಹೆಸರುಬೇಳೆ ಪಾಯಸ. ಓ, ಹೆಸರುಬೇಳೆ ಪಾಯಸ, ವಾವ್. ಓಕೆ, ಹೇಗೆ ಮಾಡೋದು ಮ್ಯಾಮ್? ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ? ಹೆಸರುಬೇಳೆ ಹಾಂ, ಬೇಯಿಸಿ ತಂದಿದ್ದೇನೆ. ಓ ಹಾಂ, ತುಪ್ಪದಲ್ಲಿ ಫ್ರೈ ಮಾಡಿ. ನನಗೆ ಒಂದು ಬಾನಲ್ಲಿ ಪ್ಯಾನ್ ಬೇಕು. ಓಕೆ, ಸೊ ಹೆಲ್ದಿ ಟೇಸ್ಟಿ ಪಾಯಸ. ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ. ಮೊದಲಿಗೆ ನಾನು ಈ ತೆಂಗಿನ ಹಾಲು ಉಂಟಲ್ಲ, ಹಾಂ, ಹಾಕ್ತೇನೆ. ಓಕೆ, ಸೊ ನೀವು ಆಲ್ರೆಡಿ ಅದನ್ನ ಬೇಯಿಸಿ ತಂದಿದ್ರಿಂದ ಈಸಿಯಾಗಿ ಇವಾಗ ತೆಗ್ದೇ ತಂದಿದ್ದೇನೆ. ಹಾಂ, ಹಾಗಾದ್ರೆ ಸರಿ ಆಗ್ತದಲ್ಲ? ಹೌದು. ಆ್ಯಂಡ್ ಇವನ್ ಇದನ್ನ ಹೆಸರುಬೇಳೆಯನ್ನು ನೀವು ತಂದಿದ್ದೇನೆ. ಹಾಂ, ನಂತರ ಅದಕ್ಕೆ ಹಾಕ್ತೇನೆ ನಾನು. ಸೊ ಇವಾಗ ಮಿಕ್ಸ್ ಮಾಡುವಂಥದ್ದು, ಉಳಿದಿರುವಂಥದ್ದು. ಸೊ ಯೂಶ್ವಲಿ ತೆಂಗಿನಕಾಯಿ ಒಟ್ಟಿಗೆ ನಾವು ಅದನ್ನು ಬೇಯಿಸೋದಿಲ್ಲ ಮೊದಲೇ, ಆದರೆ ಇದು ಬೇಯಿಸಿ ತಂದಿದ್ದೇವೆ ಎಲ್ಲ. ಅದೇ, ಸೊ ಇಲ್ಲ ಅಂದರೆ ಅದು ಅಡಿ ಹಿಡಿಯುತ್ತೆ. ಸೊ ಎಂಡಿಂಗ್ ಸ್ಟೇಜಲ್ಲಿ ದಿಸ್ ಇಸ್ ಗುಡ್ ಅಲ್ಲ? ಹೌದು ಹೌದು. ಓಕೆ, ನಂತರ ಬೆಲ್ಲ. ಇದು ಬೆಲ್ಲ ಎಲ್ಲ ಅದರಲ್ಲಿ ಕುದೀಲಿ. ಹಾಂ, ತೆಂಗಿನ ಹಾಲು ಜೊತೆ. ಓಕೆ, ಸೊ ಇದು ಕೂಡ ಹೆಲ್ದಿ. ತುಂಬ ದೇಹಕ್ಕೆ ಹೇಳ್ತಾರೆ, ದೇಹಕ್ಕೆ. ಹೌದು, ಜಾಗಿರಿ ನಮಗೆ ಶಕ್ತಿ ಕೊಡ್ತದೆ. ಹಿಂದಿನ ಕಾಲದಲ್ಲೆಲ್ಲ ಬೆಲ್ಲ ನೀರು ಬಂದ ಕೂಡಲೇ ಮುಂಚಿನ ಕಾಲ. ಸೊ ಆ ಜಾಗಿರಿಯಲ್ಲಿ ಎಷ್ಟು ಶಕ್ತಿ ಅದೇ ಇದು ಏಲಕ್ಕಿ ಪುಡಿ ಹಾಕ್ತೇನೆ ನಾನು. ಮನೆಯಲ್ಲೆಲ್ಲ ಮಕ್ಕಳಿಗೆ ಪಾಯಸ ಎಲ್ಲ ತುಂಬ ಪಾಯಸ ಅಂದರೆ ತುಂಬ ಇಷ್ಟ. ಹಬ್ಬ ಬರಬೇಕು ಅಲ್ಲ, ಇಲ್ಲಾಂದರೆ ಮಾಡ್ತೇವೆ. ಹಬ್ಬ ಬಂದಾಗ ಪಾಯಸ, ಬರ್ತ್ಡೇಗೆ ಪಾಯಸ. ಸೊ ಡಿಫ್ರೆಂಟ್ ಸವಿರುಚಿಯನ್ನು ಮಾಡ್ತಾ ಇರ್ತೇವೆ. ಸ್ವಲ್ಪ ಬಾಯ್ಲ್ ಆಗಲಿ.
ಸೊ ಮಕ್ಕಳು ಏನು ಮಾಡ್ತಿದ್ದಾರೆ ಮ್ಯಾಮ್? ಒಬ್ಬ ಮಗ, ಹಾಂ. ಅವನು ಕಲ್ತಾಯಿತು. ಸೊ ನೀವು ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಇಷ್ಟು ಹೆಲ್ದಿ ಕಾನ್ಷಿಯಸ್ ಇರೋದ್ರಿಂದ ಅದೇ ಆರೋಗ್ಯಕ್ಕೆ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲೆಲ್ಲ ಹೀಗೆ ತಂಪಿದು ಆಹಾರ ತಿಂದರೆ ಒಳ್ಳೆಯದಲ್ಲ. ಹೌದು. ಸೊ ಇಟ್ಸ್ ಆ್ಯಕ್ಚುಲಿ ಗ್ರೇಟ್ ಜಾಬ್ ಹೋಮ್ ಮೇಕರ್ ಅಂತ ಹೇಳಿ. ಮಕ್ಕಳಿಗೆ ಏನು ಬೇಕು, ಇವನ್ ಮನೆಯಲ್ಲಿ ಎಲ್ಲರ ಹೆಲ್ತಿಗೆ ಏನು ಬೇಕು ಅಂತ ತಿಳ್ಕೊಂಡು ಅಡುಗೆ ಮಾಡೋದು. ಇಟ್ಸ್ ರಿಯಲಿ ಗ್ರೇಟ್ ಆ್ಯಕ್ಚುಲಿ. ಸೊ ಘಮ ಘಮ ಅಂತ ಬರ್ತಾ ಇದೆ ಪರಿಮಳ. ಏಲಕ್ಕಿಯ ಒಂದು ಪರಿಮಳ, ಕಾರ್ಡಮಮ್ ಅದ್ರದ್ದು ಅರೋಮನೆ ಹಾಗೆ ಅಲ್ಲ. ಯೂಶ್ವಲಿ ಇವಾಗ ನೀವು ಹೆಸರು ಬೇಳೆನ ಬೇಯಿಸಿ ತಂದಿದ್ದೀರಿ. ಸೊ ಎಷ್ಟು ಹೊತ್ತು? 2 ವಿಸಿಲ್ ಕುಕ್ಕರಲ್ಲಿ ಮಾಡಿದ್ರೆ ಸಾಕು, ಬೇಯ್ತದೆ. ಓಕೆ. ಸೊ 2 ವಿಸಿಲ್ ಬರಿಸ್ಬೇಕು. ಸೊ ಎಷ್ಟು ಅಳತೆ ತಗೊಂಡಿದ್ರಿ? ಒಂದು ಬೌಲ್, ಚಿಕ್ಕ ಬೌಲಲ್ಲಿ. ಓಕೆ. ಸೊ ಆ ಒಂದು ಬೌಲಿಗೆ ಒಂದು ಬೌಲು ನಾನು ಹೆಸರು ಬೇಳೆ ತಗೊಂಡಿದ್ದೇನಲ್ಲ, ಅದಕ್ಕೆ 1.5 ಲೋಟೆ ನೀರು ಹಾಕಬೇಕು ಕುಕ್ಕರಿಗೆ. ಸರಿ. ನಂತರ 1 ಬೌಲು ತೆಂಗಿನಕಾಯಿ ತಗೊಂಡು ಅದಕ್ಕೆ ಹಾಲು ತೆಗೆದಿದ್ದೇನೆ. ಸೊ ಅದೇ ಕೇಳುವ, ತೆಂಗಿನ ತುರಿ ಎಷ್ಟು ಹಾಕ್ಬೋದು ಅಂದ್ರೆ ಅದರ ಬೌಲ್. ಇದು ಬಾಯ್ಲ್ ಆಗ್ತಾ ಬರ್ತದೆ. ಇನ್ನು ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಇದು ಕೆಳಗಿಟ್ಟು. ಓಕೆ. ತೆಳು ಬೇಕಾದ್ರೆ ತೆಳು ಮಾಡ್ಬೋದು. ಓಕೆ. ಈಗ ನಾನು ಸ್ವಲ್ಪ ದಪ್ಪ ಮಾಡಿದ್ದೇನೆ ಎಲ್ಲ ರೆಡಿ ಮಾಡಿ. ತೆಳು ನೀರು ಹಾಕಿ, ತುಂಬಾ ಜನಕ್ಕೆ ಆದ್ರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡೋದು. ಕೆಲವರಿಗೆ ದಪ್ಪ ಇಷ್ಟ, ಕೆಲವರಿಗೆ ನೀರಿದ್ರೆ ಇಷ್ಟ ಅಂತಿರ್ತದಲ್ಲ. ಸೊ ಬೇಕಾದಾಗೆ ನಾವು ಅದನ್ನ ಮಾಡ್ಬೋದು. ಈಗ ನಾನು ಇದನ್ನು ಕೆಳಗಿಡ್ತೇನೆ. ಸರಿ, ಅಲ್ಲಿಡ್ತೀರಿ. ನಂತರ ಒಂದು ಒಗ್ಗರಣೆಗೆ ರೆಡಿ ಮಾಡಿ. ಓಕೆ. ಈಗ ಪಾಯಸ ರೆಡಿ ಆಗಿದೆ. ಇನ್ನು ಒಗ್ಗರಣೆಗೆ ರೆಡಿ ಮಾಡಿ. ಒಂದು ಒಗ್ಗರಣೆ ಬಿದ್ದರೆ ತುಪ್ಪ ಹಾಕ್ತೇನೆ. 2 ಸ್ಪೂನ್ ಸಾಕು. ಓಕೆ. ಸೊ ಅಲ್ಲಿ ಮಾಡುವಾಗ ಹಾಕೋದು ಬೇಡ, ಇದರಲ್ಲೇ ಲಾಸ್ಟಿಗೆ ಅಪ್ಲೈ ಮಾಡೋದು ಅಂತ. ಯೂಶಲಿ ಕಳಸ ಆ ಕಡೆ ಮಲೆನಾಡು ಕಡೆ ಎಲ್ಲ ಈ ಪಾಯಸಕ್ಕೆಲ್ಲ ಅದ್ರ ಮೇಲೆ ಪುನಃ ತುಪ್ಪ ಹಾಕಿ ಇದು ತುಪ್ಪದಲ್ಲಿ ಒಗ್ಗರಣೆ ಮಾಡುವ ಅಂತ. ಇದರಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಉಂಟು. ನಂತರ ಬಾದಾಮ್ ಚಿಕ್ಕ ಚಿಕ್ಕ ತುಂಡು ಮಾಡಿ. ಓಕೆ. ನೀವು ಆಲ್ರೆಡಿ ಪೀಸ್ ಮಾಡಿ ತಂದಿದ್ದೇನೆ. ಚಿಕ್ಕ ಚಿಕ್ಕ ತುಂಡು ಮಾಡಿ ತೆಂಗಿನ ಡ್ರೈ ಕೊಕೊನಟ್. ಓಕೆ. ಸೊ ಅದೊಂಥರ ಚೆನ್ನಾಗಿರ್ತದೆ. ತಿಂತಾ ಇರುವಾಗ ಅದು ಸಿಕ್ಕಿದ್ರೆ ಅದ್ರದ್ದೊಂದು ಮಜಾನೇ ಬೇರೆ. ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ, ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಸ್ವಲ್ಪ ಅದು ಕೆಂಪು ಬಂದ್ರೆ ಸಾಕೆ ಅಲ್ವಾ? ಬೇರೆ ಎಲ್ಲ ತಿನಿಸುಗಳನ್ನ ಮಾಡ್ತಾ ಇರ್ತೀರಾ ಅಂತ? ಮಾಡ್ತಾ ಇರ್ತೇನೆ ಟೈಮ್ ಇದ್ದಾಗ, ಸಂಡೇ ಸ್ಯಾಟರ್ಡೇ ಎಲ್ಲ. ಹೌದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಲೇಬೇಕಾ? ಹೌದು. ಕೆಲವು ಕಡೆಗಳಲ್ಲಿ ಮನೆಗಳಲ್ಲಿ ಇರ್ತದಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಹೇಳುವಂಥದ್ದು. ಸಾಕು. ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ. ಇದನ್ನು ನಾನು ಇದಕ್ಕೆ ಹಾಕ್ತೇನೆ. ಮಿಕ್ಸ್ ಮಾಡ್ತೇನೆ. ಓಕೆ. ಮತ್ತೆ ಬೌಲಿಗೆ ಸರ್ವ್ ಮಾಡುವ. ಓಕೆ. ಸೊ ನೋಡ್ತಾ ಇದ್ರೇನೆ ಅಟ್ರಾಕ್ಟ್ ಆಗ್ತಾ ಇದೆ, ತಿನ್ನುವ ಅಂತ ಅನಿಸ್ತಾ ಇದೆ. ಇದನ್ನು ಬೌಲಿಗೆ ಸರ್ವ್ ಮಾಡುವ. ಸರಿ, ಸರ್ವ್ ಮಾಡಲಿಕ್ಕೆ ಬೌಲ್ನ ಸರ್ವ್ ಮಾಡ್ತಾ ಇದ್ದೇನೆ. ಹಾಂ. ಬಿಸಿ ಬಿಸಿಯಾದ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ತಿನ್ನಬೇಕು ಅಂತ ಟೆಂಪ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಹೆಸರುಬೇಳೆ ಪಾಯಸ, ಹೆಲ್ದಿ ಆ್ಯಂಡ್ ಟೇಸ್ಟಿ ಪಾಯಸ ರೆಡಿಯಾಗಿದೆ. ಶ್ರುತಿಯವರು ನಮಗೆ ಹೇಗೆ ಪಾಯಸ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಹೆಸರುಬೇಳೆ ಪಾಯಸ ತಯಾರಿಸುವ ವಿಧಾನ. ಮೊದಲಿಗೆ ತೆಂಗಿನ ಹಾಲಿಗೆ ಬೇಯಿಸಿದ ಹೆಸರು ಬೇಳೆ
ರುಚಿಗೆ ಅನುಸಾರವಾಗಿ ಬೆಲ್ಲ ಸೇರಿಸಿ ಕುದಿಸಿ. ಸ್ವಲ್ಪ ಬಿಸಿಯಾದ ನಂತರ ಏಲಕ್ಕಿ ಪುಡಿ ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ದ್ರಾಕ್ಷಿ, ಗೋಡಂಬಿ, ತೆಂಗಿನ ಚೂರುಗಳನ್ನು ಹುರಿದು ಒಗ್ಗರಣೆ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಹೆಸರುಬೇಳೆ ಪಾಯಸ ಸವಿಯಲು ಬಲು ಚೆನ್ನ. ಸೊ ಇದೀಗ ಕೋಸಂಬರಿ ಅದೇ ರೀತಿ ಘಮಿಸುವಂಥ ಹೆಸರುಬೇಳೆ ಪಾಯಸ ನಮ್ಮ ಮುಂದೆ ಇದೆ. ಸೊ ಯಾವುದನ್ನ ಫಸ್ಟ್ ಟೇಸ್ಟ್ ಮಾಡುವ? ಫಸ್ಟ್ ನಾವು ಕೋಸಂಬರಿ ಮಾಡಿದ್ದಲ್ಲ, ಅದನ್ನೇ ಮೊದಲು ಟೇಸ್ಟ್ ಮಾಡುವ. ಸರಿ, ಓಕೆ, ತಗೊಳ್ಳಿ ಮೇಡಮ್. ಓಕೆ. ಸೂಪರ್, ತುಂಬ ಚೆನ್ನಾಗಿದೆ. ಸಮ್ಮರ್ ಸೀಸನ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುವ ಹೇಳಿ ಮಾಡಿಸಿದಂಥ ಫುಡ್. ಆ್ಯಕ್ಚುಲಿ ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಬೇಕಾಗಿರುತ್ತೆ ಬಾಡಿಗೆ. ಸೊ ಈ ಥರದ ಫುಡ್ ಟೇಸ್ಟಿಗೂ ಟೇಸ್ಟು ಇದೆ, ವಿಟಮಿನ್ಸ್ಗೆ ಕುಂಬಾರಲ್ಲಿ ಸಹ ನೀರಿನ ಅಂಶ ಜಾಸ್ತಿ ಇದೆ. ಹೌದು ಹೌದು. ಸೊ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂಥ ಹೆಸರುಬೇಳೆ ಯುಕ್ತವಾದಂತಹ ಕೋಸಂಬರಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇವಾಗ ಪಾಯಸ. ಓಕೆ, ಟೇಸ್ಟ್ ಮಾಡಿ ನೀವು. ತುಂಬ ಚೆನ್ನಾಗಿದೆ. ಆವಾಗಲೇ ಅದರ ಅರೋಮಾ ಕರಿತಾ ಇತ್ತು, ಟೆಂಪ್ಟ್ ಆಗ್ತಾ ಇತ್ತು ತಿನ್ನುವ ಅಂತ. ಸೊ ಇಟ್ಸ್ ರಿಯಲಿ ಟೇಸ್ಟಿ ಪಾಯಸ. ಓಕೆ, ಥ್ಯಾಂಕ್ ಯು ಮೇಡಮ್. ಸೂಪರ್. ಅದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೋಷಕಾಂಶಯುಕ್ತವಾದಂಥ ಒಂದು ಮಕ್ಕಳಿಗೆ, ಇದು ಎಸ್ಪೆಷಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಇವನ್ ದೊಡ್ಡವರಿಗೂ ಕೂಡ ಪೋಷಕಾಂಶ ಏನು ಮಕ್ಕಳಿಗೆ ಮಾತ್ರವ ಅಲ್ವಾ? ಸೊ ದೊಡ್ಡವರಿಗೂ ಎಲ್ರಿಗೂ ಬೇಕಾಗಿರುವಂಥ ಒಂದು ಹೆಲ್ದಿ ಫುಡ್ಡನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರುತಿಯವರು ಇವತ್ತು. ಸೊ ಶ್ರುತಿಯವರೇ, ಎರಡು ತುಂಬ ಉತ್ತಮವಾದಂಥ ರೆಸಿಪಿಯನ್ನು ಇವತ್ತು ನಮಗೆ ಹೇಳಿಕೊಟ್ಟಿದ್ದೀರಿ. ಅದು ಹೆಸರುಬೇಳೆದು ಈ ಸೆಕೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಫುಡ್ ಆ್ಯಕ್ಚುಲಿ. ಸೊ ಹೆಸರುಬೇಳೆ ಪಾಯಸ, ಅದ್ರ ಜೊತೆಗೆ ಹೆಸರುಬೇಳೆ ಕೋಸಂಬರಿ. ಸೊ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರಿಂದ ಪುಟ್ಟ ಕಿರು ಕಾಣಿಕೆ ನಿಮಗೆ. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಇವರ ವತಿಯಿಂದ ಒಂದು ಪುಟ್ಟ ಕಿರು ಕಾಣಿಕೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇಂದೀಗ ಹೆಸರು ಬೇಳೆಯಿಂದ ತಯಾರಿಸಬಹುದಾದಂಥ 2 ವಿವಿಧ ಖಾದ್ಯಗಳನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.